Everybody in the team. ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಇದೆ ನಮಗೆ. ಏನು ಏನೇನು ಆ್ಯಕ್ಟಿವಿಟೀಸ್ ಪರ್ಮಿಟೆಡ್ ಇದೆ, ಯಾವ ಆ್ಯಕ್ಟಿವಿಟೀಸ್ ನಾಟ್ ಪರ್ಮಿಟೆಡ್ ಇದೆ, ಇದೆಲ್ಲ ಇದೆ. ಸೊ ಇವತ್ತು ಈವ್ನಿಂಗ್ 7 o'clock ಮಂಡೇ 7 o'clock ಓನ್ಲಿ ಎಮರ್ಜೆನ್ಸಿ ಮತ್ತು ಎಸೆನ್ಷಿಯಲ್ ಇದರ ಸಂಬಂಧ ಆ್ಯಕ್ಟಿವಿಟೀಸ್ಗೆ ಪರ್ಮಿಷನ್ ಇದೆ. ಮತ್ತು ಇದು ಹಾಲಿನ ಬೂತ್ಗಳು ಮತ್ತು ಮೆಡಿಕಲ್ ಶಾಪ್ಸ್ ಇದು ಬಿಟ್ಟರೆ ಯಾವುದೇ ಶಾಪ್ ಓಪನ್ ಇರಲಿಕ್ಕಿಲ್ಲ. ಸೊ ಜನರು ಅನಗತ್ಯವಾಗಿ ಓಡಾಡಲಿಕ್ಕೆ ಚಾನ್ಸ್ ನಾವು ಕೊಡಬಾರದು, ಯಾವುದೇ ಅವಕಾಶ ಕೊಡಬಾರದು. ಮತ್ತು ನಾವು ಒಂದೊಂದು ಸ್ಟೇಷನ್ಗೆ ಒಂದೊಂದು ಚೆಕ್ ಪೋಸ್ಟ್ ಮಾತ್ರ ಮಾಡ್ತಾಯಿದ್ದೀವಿ. ಸೊ ಅದು ತುಂಬ ಎಫೆಕ್ಟಿವ್ ಇರಬೇಕು. CR ಮೆನ್ ಕೂಡ ಇದ್ದಾರೆ. ಸೊ ಎಲ್ಲ ವೆಹಿಕಲ್ಸ್ ಸೀಸ್ ಮಾಡಬೇಕು. ಆ ಪರ್ಟಿಕ್ಯುಲರ್ ಚೆಕ್ ಪೋಸ್ಟ್ಗಳಿಂದ ಯಾವುದೇ ವೆಹಿಕಲ್ ಅನಗತ್ಯವಾಗಿ ಓಡಾಡಲಿಕ್ಕೆ ಅವಕಾಶ ಕೊಡಬಾರ್ದು. ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಏನೇನು ಪರ್ಮಿಟೆಡ್ ಇದೆ ಅಂದರೆ ಇದು ಟೆಲಿಕಾಮ್ ಮತ್ತು ಇಂಟರ್ನೆಟ್ ಮತ್ತು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಅವರ ಎಂಪ್ಲಾಯೀಸ್, ಹಾಸ್ಪಿಟಲ್ಸ್ ಮತ್ತು ಎಸೆನ್ಷಿಯಲ್ ಸರ್ವಿಸಸ್ ಲೈಕ್ ಈ ಡೈರಿ ಫುಡ್ ಪ್ರಾಸೆಸಿಂಗ್ ಡೈರಿ ಈ ಥರ ಸಂಸ್ಥೆಗಳ ಎಂಪ್ಲಾಯೀಸು ಇಷ್ಟು ಮಾತ್ರ ಓಡಾಡಲಿಕ್ಕೆ ಚಾನ್ಸ್ ಇದೆ. ಮತ್ತು ಯಾರಾದರೂ ಪೇಷಂಟ್ಸ್ ಇದ್ದರೆ ಅವರು ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಅದಕ್ಕೆ ಅವಕಾಶ ಇದೆ. ಮತ್ತು ಯಾರಾದರೂ ಈ ಟ್ರೈನಲ್ಲಿ ಫ್ಲೈಟಲ್ಲಿ ಅವ್ರಿಗೆ ಟಿಕೆಟ್ಸ್ ಇದ್ದರೆ ಅದು ತೋರಿಸಿದ್ರೆ ಅವ್ರಿಗೆ ಬಿಡಬೋದು ನಾವು. ಇಷ್ಟು ಬಿಟ್ಟು ಯಾವುದೇ ಓಡಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ಈ ಶಾಪ್ಸ್ ಕೂಡ ಓಪನ್ ಮಾಡ್ತಾರೆ. ಕೆಲವು ಜನರಿಗೆ ಗೊತ್ತಾಗೋದಿಲ್ಲ, ಬೇರೆ ಶಾಪ್ಸ್ ಎಲ್ಲ ಓಪನ್ ಮಾಡ್ತಾರೆ, ಅವೆಲ್ಲ ಕ್ಲೋಸ್ ಮಾಡಬೇಕು. ಯಾರಾದರೂ ವಾರ್ನಿಂಗ್ ಮಾಡಿದ ನಂತರ ಕೂಡ ಓಪನ್ ಇದ್ದರೆ ಅವ್ರ ಮೇಲೆ ಎಪಿಡೆಮಿಕ್ ಆ್ಯಕ್ಟ್ ಕೇಸ್ ಮಾಡಬೇಕು ಅದರ ಮೇಲೆ. ಸೊ ಇಷ್ಟೆಲ್ಲ ಮಾಡಬೇಕು. ಇವತ್ತು ಈವ್ನಿಂಗ್ 7 to 9 o'clock 9 o'clock ಮಾಡಿದ್ರೆ ಸಾಕು, 9-9:30. ಮತ್ತು ನಾಳೆ ಬೆಳಗ್ಗೆ 6 to 9 o'clock ಕಟ್ಟುನಿಟ್ಟಾಗಿ ನಾವು ಇದನ್ನು ಎನ್ಫೋರ್ಸ್ ಮಾಡಬೇಕು. ಎನಿ ಡೌಟ್ಸ್? Reputation, attention. Reputation, dismiss. ಯಾವುದೇ ಆರ್ಗ್ಯುಮೆಂಟ್ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಆದಮೇಲೆ ನಾವು ಕೇಸ್ ಮಾಡ್ತೀವಿ. ಸೆಕ್ಯೂರಿಟಿ ಕೇಸ್ ಮಾಡ್ತೇವೆ. ಜಾಸ್ತಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ, ಹೊಡಲಿಕ್ಕೆ, ಬೈಯೋದು ಇವೆಲ್ಲ ಬೇಡ. ಆಯ್ತು.